ಕಾರ್ಕಳ ಠಾಣಾ ವ್ಯಾಪ್ತಿಯಲ್ಲಿ ಪಂಚ ನಿಯಮ ಪಾಲಿಸದ ವಾಹನ ಚಾಲಕರಿಗೆ ಗುಲಾಬಿ ಹೂವನ್ನ ನೀಡಿ ಮುಂದಿನ ದಿನಗಳಲ್ಲಿ ಇಂತಹ ತಪ್ಪುಗಳನ್ನು ಮಾಡದಿರಿ ಎಂದು ಸಲಹೆ ನೀಡಲಾಯಿತು. ಕಾರ್ಕಳ ನಗರ ಠಾಣಾ ಹಾಗೂ ಗ್ರಾಮಾಂತರ ಠಾಣೆಯ ಮತ್ತು ನಿಟ್ಟೆ ತಾಂತ್ರಿಕ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ರೋಡ್ ಟ್ರ್ಯಾಕ್ಟ್ ವತಿಯಿಂದ ಪಂಚ ನಿಯಮ ಪಾಲಿಸಿದ 150 ವಾಹನ ಚಾಲಕರಿಗೆ ಗುಲಾಬಿ ಹೂವನ್ನ ನೀಡಿ ಇನ್ನು ಮುಂದೆ ಇಂತಹ ತಪ್ಪುಗಳನ್ನು ಮಾಡದಿರಿ ಎಂಬ ಬುದ್ಧಿವಾದವನ್ನ ಹೇಳಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿ ನಜೀರ್ ಹುಸೇನ್ ಹಾಗೂ ನಗರ ಠಾಣಾಧಿಕಾರಿ ನಂಜನಾಯಕ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ಈಗ ಮಾಡ್ತೇನೆ 2 ನಿಮಿಷ. ಆಯ್ತಾ?